ನಿಮಗೆಲ್ಲ ತಿಳಿದೇ ಇರುವಂತೆ ಪುತ್ತೂರು ತಾಲೂಕು ಇತ್ತೀಚೆಗೆ ತುಂಬಾನೇ ವೇಗವಾಗಿ ಬೆಳೀತಾ ಇರುವ ಊರು. ದೇಶ ವಿದೇಶದೆಡೆ ಪರಿಚಿತವಾದ ಊರು ಕೂಡ ಹೌದು. ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವಕ್ಕೆ ಕೋಟಿ ಸಂಖ್ಯೆಯಲ್ಲಿ ಭಕ್ತರು ಸೇರುತ್ತಾರೆಂದು ನಿಮಗೆಲ್ಲ ತಿಳಿದೇ ಇದೆ. ಅಂದಹಾಗೆ ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರಾ ಗದ್ದೆಯಲ್ಲಿ ಇದೀಗಾಗಲೇ ಅತ್ಯಂತ ವೈಭವದ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿದೆ. ಏಪ್ರಿಲ್ ತಿಂಗಳಲ್ಲಿ ಪ್ರಾರಂಭವಾಗುವಂತಹ ಜಾತ್ರಾ ಮಹೋತ್ಸವ ಇದೇನಿದು ಇಷ್ಟು ಬೇಗನೆ ಪ್ರಾರಂಭವಾಗಿದೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಇದು ಪುತ್ತೂರು ಜಾತ್ರಾ ಮಹೋತ್ಸವ ಅಲ್ಲ, ಬದಲಾಗಿ ನ್ಯಾಷನಲ್ ಕನ್ಸ್ಯೂಮರ್ ಫೇರ್ ವತಿಯಿಂದ ನಡೆಯುವಂತಹ ಪುತ್ತೂರು ಉತ್ಸವ. ಇದೇ ಹೊತ್ತಿನ ಜನಮನ ವಿಶೇಷ ವೈಭವದ ಪುತ್ತೂರು ಹಬ್ಬ. ನಾನು ಭಾಗೀರಥಿ. ಎಸ್, ಇದು ನ್ಯಾಷನಲ್ ಕನ್ಸ್ಯೂಮರ್ ಫೇರ್ ವತಿಯಿಂದ ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರಾ ಗದ್ದೆಯಲ್ಲಿ ನಡೀತಾ ಇರುವ ಮೆಗಾ ಮನೋರಂಜನಾ ಮತ್ತು ವಸ್ತು ಪ್ರದರ್ಶನಗಳ ಮೇಳ ಪುತ್ತೂರು ಉತ್ಸವವನ್ನ ಪುತ್ತೂರು ಶಾಸಕರಾದ ಸಂಜೀವ ಮಠಂತೂರ್ ಅವರು ರಿಬ್ಬನ್ ಕತ್ತರಿಸಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ದಾರೆ. ಹಬ್ಬ ಪ್ರಾರಂಭವಾದ ದಿನದಿಂದಲೇ ನೂರಾರು ಮಂದಿ ತಂಡೋಪತಂಡವಾಗಿ ಆಗಮಿಸ್ತಾ ಇದ್ರು. ಬೆಳಕಿನ ಚಿತ್ತಾರದಲ್ಲಿ ಕಂಗೊಳಿಸ್ತಾ ಇದ್ದ ಐಫೆಲ್ ಟವರ್ ಮುಂದೆ ಸೆಲ್ಫಿ ತೆಗೆಯುತ್ತಾ ಸಂಭ್ರಮಿಸ್ತಾ ಇದ್ರು. ಹಬ್ಬ ಪುತ್ತೂರು ಜಾತ್ರೆಯನ್ನ ನೆನಪಿಸ್ತಾ ಇತ್ತು. ಪುತ್ತೂರು ಹಬ್ಬದಲ್ಲಿ ಏನಿದೆ ಅಂತ ಯಾರು ಕೇಳುವ ಹಾಗಿಲ್ಲ, ಯಾಕೆಂದ್ರೆ ಈ ಹಬ್ಬದಲ್ಲಿ ಸಿಗದೆ ಇರೋ ವಸ್ತುಗಳೇ ಇಲ್ಲ. ನಾನಾ ಕಂಪನಿಗಳ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಹಾಗೂ ಮನೋರಂಜನಾ ಕ್ರೀಡೆಗಳು ಒಂದೇ ಸೂರಿನಲ್ಲಿ ಲಭ್ಯವಾಗುತ್ತಿದೆ. ಚಿಕ್ಕ ಮಕ್ಕಳಂತೂ ಅನಿಮಲ್ ಕಿಂಗ್ಡಮ್ನಲ್ಲಿ ನೈಜ ಪ್ರಾಣಿಗಳನ್ನ ಹೋಲುವ ಪ್ರಾಣಿಗಳ ಎದುರು ಫೋಟೋ ತೆಗೆಸಿಕೊಂಡು ಸಂಭ್ರಮ ಪಡುತ್ತಿದ್ದಾರೆ. ಪುತ್ತೂರು ಉತ್ಸವ ನಾವು ಕಳೆದ ಒಂದು ವಾರದ ಹಿಂದೆ ಗಣ್ಯರಿಂದ ಮತ್ತು ನಮ್ಮ MLA ಅವರು ಉದ್ಘಾಟನೆ ಮಾಡಿ ಇದೀಗ ನಾವು ಒಂದು ವಾರ ಆಗಿದೆ. ಈಗ ನಾವು ಸತತ 5 ದಿನಗಳಿಂದ ನಮ್ಮ ಎಲ್ಲ ಅಮ್ಯೂಸ್ಮೆಂಟ್ ಹಾಗೂ ಎಲ್ಲ ಶಾಪ್ಗಳು ತೆರೆದಿರುವುದು. ಈಗ ಪುತ್ತೂರಿನ ಜನ ಒಳ್ಳೆಯ ರೀತಿಯ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನಮ್ಮದು ಇಲ್ಲಿ ಇವತ್ತು ಸಂಡೇ 5ನೇ ದಿವಸ ನಾವು ಕರೆಕ್ಟಾಗಿ ಶೋ ಓಪನ್ ಮಾಡಿ, ನಿನ್ನೆ ಕೂಡ ಒಳ್ಳೆ ರೆಸ್ಪಾನ್ಸ್ ಇತ್ತು. ಹಾಗೆ ಪುತ್ತೂರಿನ ಜನ ನಮ್ಮನ್ನು ಆಶೀರ್ವದಿಸರಂತ ಇನ್ನು 40 ದಿನಗಳ ಕಾಲ ನಡೀಲಿಕ್ಕಿದೆ. ಅದಕ್ಕೆ ನಮಗೆ ಒಳ್ಳೆ ರೀತಿಯ ರೆಸ್ಪಾನ್ಸ್ ಸಿಕ್ಕಿದೆ. ಈಗಾಗಲೇ ನಮ್ಮಲ್ಲಿ ಆ್ಯನಿಮಲ್ ಕಿಂಗ್ಡಮ್ ಅಂತ ಪ್ರಾಣಿಗಳ ಒಂದು ಸಮೂಹದ ಇದೆ. ಆಮೇಲೆ ಐಫಿಲ್ ಟವರ್, ಇಲ್ಲಿ ಕಾಣ್ತಾ ಇದೆ ಐಫಿಲ್ ಟವರ್, ಇದರಲ್ಲಿ ಸೆಲ್ಫಿ ತಗೊಳ್ತಾ ಎಲ್ಲ ತುಂಬ ಜನ ಎಂಜಾಯ್ ಮಾಡ್ತಿದ್ದಾರೆ. ಹಾಗೆ ಒಳಗಡೆ ಉತ್ತಮ ಗುಣಮಟ್ಟಗಳ ಸ್ಟಾಲ್ಗಳು ಮತ್ತು ಅಮ್ಯೂಸ್ಮೆಂಟ್ ಹೊಸ ಇವತ್ತಿನವರೆಗೆ ಮಂಗಳೂರು ಹಾಗೂ ಪುತ್ತೂರಿನಲ್ಲಿ ಬಾರದಂಥ ಅಮ್ಯೂಸ್ಮೆಂಟ್ಗಳಿಲ್ಲಿದೆ. ನಾವು ವೀಗಲ್ಯಾಂಡ್ ಇಲ್ಲದ್ರೆ ವಂಡರ್ಲಾದಲ್ಲಿ ಅನುಭವಿಸುವಂಥ ಅಮ್ಯೂಸ್ಮೆಂಟ್ಗಳನ್ನು ಇಲ್ಲಿ ನಾವು ಇನ್ಸ್ಟಾಲ್ ಮಾಡಿದ್ದೇವೆ. ಇನ್ನು 40 ದಿನಗಳ ಕಾಲ ನಡೀಲಿಕ್ಕಿದೆ ಈ ಮೇಳ. ಇದಕ್ಕೆ ನೀವೆಲ್ಲ ಸಹಕರಿಸ್ತೀರಂತ ನಮಗೆ ವಿಶ್ವಾಸ ಈಗ ಬರ್ತಾ ಇದೆ. ಜನರ ಒಳ್ಳೆ ರೀತಿಯ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಇಂಥ ಮೇಳಗಳಲ್ಲಿ ಪುತ್ತೂರಲ್ಲಿ ಆಯೋಜನೆ ಮಾಡಿದಾಗ ತುಂಬ ನಮಗೆ ಕಾಲ್ಗಳು ಮತ್ತು
ಮೀಡಿಯಾಗಳ ಮೂಲಕ ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ಗಳಾಗಿರ್ಬೋದು ಒಳ್ಳೆ ರೀತಿಯ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಖಂಡಿತ ಭರವಸೆ ಇದೆ, ಮುಂದಿನ ದಿನಗಳಲ್ಲಿ ಇದೇ ರೀತಿಯ ರೆಸ್ಪಾನ್ಸ್ ಸಿಗ್ತದೆ ಅಂತ ನಮಗೆ ಈಗಾಗಲೇ ವಿಶ್ವಾಸ ತುಂಬಿದ್ದಾರೆ ಪುತ್ತೂರಿನ ಜನತೆ. ರಾಮದಾಸ್ ಶೆಟ್ಟಿ, ಆಯೋಜಕರು, ಸಂಘಟಕರು. ಪುತ್ತೂರು ಉತ್ಸವದಲ್ಲಿ ಗೃಹ ಬಳಕೆ ಉತ್ಪನ್ನಗಳು, ಪೀಠೋಪಕರಣಗಳು, ಅಡುಗೆ ಮನೆ ಉತ್ಪನ್ನಗಳು, ಕರಕುಶಲ ಉತ್ಪನ್ನಗಳು, ವೆರೈಟಿ ಡಿಸೈನರಿ ಡ್ರೆಸ್ ಮೆಟೀರಿಯಲ್ಸ್, ಫ್ಯಾಷನ್ ಪಾದರಕ್ಷೆಗಳು, ಆಟಿಕೆಗಳು, ಸ್ಟೇಷನರಿ, ಆಹಾರೋತ್ಪನ್ನಗಳು ಸೇರಿದಂತೆ ಇನ್ನೂ ನೂರಾರು ಉತ್ಪನ್ನಗಳನ್ನ ಕಾಣುವ, ಖರೀದಿಸುವ ವಿಶೇಷ ಅವಕಾಶವನ್ನ ಕಲ್ಪಿಸಲಾಗಿದೆ.
ಇನ್ನಷ್ಟು ವಿಶೇಷತೆಗಳ ಕುರಿತು ನಾನು ನಿಮಗೆ ತಿಳಿಸಿಕೊಡ್ತೇವೆ. ಆದ್ರೆ ಅದಕ್ಕೂ ಮುನ್ನ ಪುಟ್ಟ ವಿರಾಮ. ವಿರಾಮದ ಬಳಿಕ ವೈಭವದ ಪುತ್ತೂರು ಹಬ್ಬ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಪುತ್ತೂರು ಉತ್ಸವದಲ್ಲಿ 90 ಅಡಿ ಎತ್ತರದ ಐಫೆಲ್ ಟವರ್, ಯಾಂತ್ರೀಕೃತ ಪ್ರಾಣಿಗಳಿರುವ ಎನಿಮಲ್ ಕಿಂಗ್ಡಮ್ ವಿಶೇಷವಾಗಿದೆ. ಇನ್ನು ಮನೋರಂಜನಾ ಕ್ರೀಡೆಗಳು, ಜಾಯಿಂಟ್ ವೀಲ್, 3D ಎಫೆಕ್ಟ್ ಅಕ್ವಾ, ಜಿಗ್ಜಾಗ್, ಕ್ಯಾಟರ್ ಫಿಲ್ಲರ್, ಬ್ರೇಕ್ ಡ್ಯಾನ್ಸ್, ಡ್ರ್ಯಾಗನ್ ಟ್ರೈನ್, ಕ್ಯಾರಿ ಹೌಸ್, ಮಕ್ಕಳ ಬೋಟಿಂಗ್, ಸ್ವಿಂಗ್ ಕಾರ್, ಆಕ್ಟೋಪಸ್ ಐಲ್ಯಾಂಡ್, ಏರ್ ಶೂಟ್, ಅಂಡರ್ ಸೀ ವರ್ಲ್ಡ್ ಸಹಿತ ಸುಮಾರು 20 ರೀತಿಯ ಅಮ್ಯೂಸ್ಮೆಂಟ್ಗಳು ಗ್ರಾಹಕರ ಮನತಣಿಸಿದೆ. ಇನ್ನೊಂದು ವಿಶೇಷತೆ ಎಂದ್ರೆ ಪುತ್ತೂರು ಉತ್ಸವದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಚಿನ್ನಾಭರಣ ಮಳಿಗೆ ಜೋಯ್ಸ್ ಆಲುಕಾಸ್ ಜ್ಯುವೆಲರಿ ಸ್ಟಾಲ್ ಕೂಡ ತೆರೆಯಲಾಗಿತ್ತು. ಇಲ್ಲಿ ಗ್ರಾಹಕರ ಆಭರಣಗಳ ಖರೀದಿಗೆ ಸಹಕಾರಿಯಾಗಬಲ್ಲ ಮಾಸಿಕ ಸ್ಕೀಮ್ ಹಾಗೂ ವಜ್ರ ಮತ್ತು ಚಿನ್ನಾಭರಣ ಖರೀದಿ ಹಾಗೂ ರಿಯಾಯಿತಿ ಬಗ್ಗೆ ಮಾಹಿತಿಗಳು ಇಲ್ಲಿ ಲಭ್ಯವಾಗಲಿದೆ. ಪ್ರತಿದಿನ ಸಂಜೆ 3:30ರಿಂದ ರಾತ್ರಿ 8:30ರವರೆಗೆ ಈ ಪ್ರದರ್ಶನ ನಡೆಯುತ್ತಿದೆ.
ಕನ್ಸ್ಯೂಮರ್ ಫೇರ್ 40 ವರ್ಷಗಳ ಇತಿಹಾಸ ಹೊಂದಿರುವ ಬೆಂಗಳೂರಿನ ಸಂಸ್ಥೆಯಾಗಿತ್ತು. ಪ್ರಸ್ತುತ ಗೌತಮ್ ಅವರು ನ್ಯಾಷನಲ್ ಕನ್ಸ್ಯೂಮರ್ ಫೇರ್ನ ನಿರ್ದೇಶಕರಾಗಿದ್ದಾರೆ. ಭಾರತದಾದ್ಯಂತ ಸುಮಾರು 700 ಕಡೆಗಳಲ್ಲಿ ಮೇಳಗಳನ್ನು ಸಂಘಟಿಸಿದ್ದು, ಇದೀಗ ಪ್ರಥಮ ಬಾರಿಗೆ ಪುತ್ತೂರಿನ ಬಹುತೋಪಾರ ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ಗದ್ದಿಗೆಯಲ್ಲಿ ಈ ಮೆಗಾ ಮೇಳವನ್ನ ಆಯೋಜಿಸಿದೆ. ನಾನಾ ಕಂಪನಿಗಳ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಹಾಗೂ ಮನೋರಂಜನಾ ಕ್ರೀಡೆಗಳು ಒಂದೇ ಸೂರಿನಡಿ ಲಭ್ಯವಾಗಲಿದೆ. ವಸ್ತುಗಳ ಗುಣಮಟ್ಟದಲ್ಲಿ ಕಂಪನಿ ಮತ್ತು ಗ್ರಾಹಕರು ನೇರ ವ್ಯವಹಾರಕ್ಕೆ ಉತ್ತೇಜನ ನೀಡುವಲ್ಲಿ ಈ ಮೇಳ ಸಹಕಾರಿಯಾಗಿದ್ದು, ವಿವಿಧ ಕಂಪನಿಗಳು ಈ ಸಂಸ್ಥೆಯೊಡನೆ ಸಹಯೋಗವನ್ನ ಹೊಂದಿದೆ. ಭಾರತದಾದ್ಯಂತ ನಾನಾ ರಾಜ್ಯಗಳಲ್ಲಿ ಸಂಚರಿಸಿ ಸುಮಾರು 45 ದಿನಗಳ ಕಾಲ ಒಂದೇ ಪ್ರದೇಶದಲ್ಲಿ ಮೇಳವನ್ನ ಆಯೋಜಿಸಿ ಆಯಾ ಪ್ರದೇಶಗಳ ಗ್ರಾಹಕರಿಗೆ ವಿವಿಧ ಕಂಪನಿಗಳ ವಿವಿಧ ಉತ್ಪನ್ನಗಳನ್ನ ಪರಿಚಯಿಸುವುದೇ ಈ ಸಂಸ್ಥೆಯ ಉದ್ದೇಶ. ಪುತ್ತೂರಿನಲ್ಲಿ ಇಂತಹ ಒಂದು ಅದ್ಭುತ ಪರಿಕಲ್ಪನೆ ಇದೇ ಮೊದಲ ಬಾರಿಗೆ ನಡೀತಾ ಇತ್ತು. ಈಗಾಗಲೇ ಪುತ್ತೂರು ಉತ್ಸವ ಭಾರಿ ಪ್ರಚಾರವನ್ನ ಪಡೆದಿದ್ದು, ಕಿಕ್ಕಿರಿದ ಜನಸಂದಣಿ ಕಂಡು ಬರುತ್ತಿದೆ. ಪ್ರತಿಯೊಬ್ಬರೂ ಈ ಹಬ್ಬದ ವಾತಾವರಣಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಪುತ್ತೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಪುತ್ತೂರು ಉತ್ಸವ ಎಂಬ ವಿನೂತನ ಒಂದು ಹಬ್ಬವನ್ನು ಪುತ್ತೂರಿಗೆ ಆಯೋಜನೆ ಮಾಡಿದ್ದಾರೆ. ಆಯೋಜಕರಿಗೆ ನಿಜವಾಗಿ ಧನ್ಯವಾದ ಹೇಳಬೇಕು. ಯಾಕಂತ ಹೇಳಿದರೆ ಪುತ್ತೂರು ಪುತ್ತೂರಿನ ಎಲ್ಲ ಜನರಿಗೆ ಈ ಒಂದು ಉತ್ಸವ ತುಂಬ ಸಂತೋಷ ತಂದಿದೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಮಕ್ಕಳಿಗೆಲ್ಲ ವಿನೂತನ ರೀತಿಯ ಆಟೋಟಗಳು ಇಲ್ಲಿ ಸಿಗುತ್ತವೆ. ಸಂದೀಪ್, ನಾವು ಫಸ್ಟ್ ಟೈಮ್ ಬಂದಿಲ್ಲಿ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ. ತುಂಬ ಎಂಜಾಯ್ ಮಾಡಿದ್ವಿ. ಆಟ ಆಡಲಿಕ್ಕೆಲ್ಲ ತುಂಬ ಒಳ್ಳೆಯದಾಯಿತು. ಫ್ಯಾಮಿಲಿ ಟೈಮ್ ಇದ್ದಂದು ತುಂಬ ಎಂಜಾಯ್ ಮಾಡಿ ವಾಣಿದೇವಿಗೆ ಇಲ್ಲಿ ಪುತ್ತೂರು ಉತ್ಸವಕ್ಕೆ ಬಂದು ತುಂಬ ಖುಷಿ ಆಯಿತು ನಮಗೆಲ್ಲ. ಇದೊಂದು ನಮಗೆ ಹೊಸ ಥರದ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಈ ಥರ ಇಷ್ಟರವರೆಗೆ ಪುತ್ತೂರಲ್ಲಿ ಆಗ್ತಾ ಇರಲಿಲ್ಲ. ಇದು ಕರಾವಳಿ ಉತ್ಸವ ಅಂತ ಮಂಗಳೂರಲ್ಲಿ ಆಗ್ತಾ ಇತ್ತು. ಆದ ಕಾರಣ ಎಲ್ಲರೂ ಸಹ ಪುತ್ತೂರಲ್ಲಿರುವ ಎಲ್ಲರೂ ಸಹ ಇಂಥದ್ದೊಂದು ನೋಡಬೇಕಾದ್ರೆ ಮಂಗಳೂರಿಗೆ ಹೋಗಬೇಕಿತ್ತು ಇಷ್ಟು ದೂರವಾಗಿ. ಸೊ ಇಲ್ಲಿ ಈಗ ಪುತ್ತೂರಲ್ಲಿ ಬಂದು ಎಲ್ಲ ಒಂದು ರೀತಿಯ ಒಂದು ಈ ಆ್ಯನಿಮಲ್ಗಳದ್ದು ಇದಾಗಲಿ, ಪಕ್ಷಿಗಳದ್ದಾಗಲಿ, ಅಕ್ವೇರಿಯಮ್ಸ್ ಆಗಲಿ ಎಲ್ಲ ರೀತಿಯ ಈ ಅಕ್ವೇರಿಯಮ್ಸ್ ಎಲ್ಲ ನಮಗೆ ಇಲ್ಲಿ ಯೂಶ್ವಲಿ ನೋಡಲಿಕ್ಕೆ ಸಿಗೋದಿಲ್ಲ. ಇದನ್ನೆಲ್ಲ ನೋಡಬೇಕಾದ್ರೆ ಪಿಳಿಕುಳ ಆ ಕಡೆ ಎಲ್ಲ ಹೋಗಬೇಕಾಗ್ತದೆ. ಹಾಗೆ ಒಂದು ಎಲ್ಲರಿಗೆ ಸಹ ಪುತ್ತೂರಿನಲ್ಲಿರುವ ಜನತೆಗೆ ಇದೊಂದು ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಆಗಿದೆ. ಇದು ಮಾಡಿ ಎಲ್ಲ ಮಕ್ಕಳಿಗಾಗಲಿ ಎಲ್ಲ ದೊಡ್ಡ ಹಿರಿಯರಿಂದಾಗಲಿ ಎಲ್ಲರಿಗೆ ಸಹ ತುಂಬ ಖುಷಿಯಾಗಿದೆ. ಎಲ್ಲ ರೀತಿಯ ಮನೋರಂಜನೆ ಕಾರ್ಯಕ್ರಮಗಳು ಎಲ್ಲ ಸಹ ಒಂಥರ ಡಿಫ್ರೆಂಟ್ ಆಗಿದೆ. ನಮ್ಮ ಜಾತ್ರೆಗೆ ಕಂಪೇರ್ ಮಾಡಿದ ಹಾಗೆ ಎಲ್ಲರಿಗೂ ಖುಷಿ ಆಗ್ತದೆ. ನನ್ನ ಹೆಸರು ಆಶಾ ಅಂತ. ಆ್ಯಕ್ಚುಲಿ ಥ್ಯಾಂಕ್ ಯು ಫಾರ್ ದ ಆರ್ಗನೈಸರ್ಸ್. ಈ ಕಾರ್ಯಕ್ರಮನ ಆರ್ಗನೈಸ್ ಮಾಡಿದ್ದಕ್ಕೆ ತುಂಬ ಎಂಜಾಯ್ಮೆಂಟ್ ಇದೆ, ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ. ಈ ಥರ ಎಂಟರ್ಟೈನ್ಮೆಂಟ್ ಎಲ್ಲಿ ಸಹ ಪುತ್ತೂರಲ್ಲಿ ಇಲ್ಲ, ನೋಡಲಿಕ್ಕೆ ಒಂದು ಜಾಗ ಆಗಲಿ ಅಂತ ಇಲ್ಲ. ಸೊ ಒಳ್ಳೆಯದಾಗಿದೆ, ಖುಷಿ ಆಯಿತು. ಕಾವ್ಯ ಅಂತ. ಪುತ್ತೂರು ಉತ್ಸವ ಇದೊಂದು ಒಳ್ಳೆಯ ಅನುಭವ ನಮಗೆ. ನಾವು ದೂರದ ಮಂಗಳೂರಿಗೆಲ್ಲ ಹೋಗಬೇಕಿತ್ತು. ಇಲ್ಲಿ ಮಕ್ಕಳಿಗೆ ಆಡುವಂಥದ್ದು ವಸ್ತುಗಳು, ಹಾಗೆ ಈ ಐಫೆಲ್ ಟವರ್, ಹಾಗೆ ಒಳಗಿನ ಪ್ರಾಣಿಗಳ ಪ್ರಾತ್ಯಕ್ಷತೆ ಅದೆಲ್ಲ ನನಗೆ ಭಾರಿ ಖುಷಿ ಕೊಟ್ಟಿದೆ. ನನ್ನ ಹೆಸರು ಚಿದಾನಂದ್ ಅಂತ, ಅಂಚೆ ಇಲಾಖೆ ಉದ್ಯೋಗಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ರಾಜ್ಯದಲ್ಲಿ ಎಲ್ಲೂ ನಡೆಯದ ಸಂಭ್ರಮ ಸಡಗರ ಪುತ್ತೂರಿನಲ್ಲಿ ನಡೀತಾ ಇದೆ. ವೈಭವ ಕಣ್ತುಂಬಿಸಿಕೊಳ್ಳಲು ಬರುವ ಜನಸಂದಣಿ ನೋಡುವುದೇ ಒಂದು ಸಂಭ್ರಮ. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.